ನಮಸ್ಕಾರ. ಏನೋಪಾಯ ಡೀಮ್ ಟು ಬಿ ಯೂನಿವರ್ಸಿಟಿಯ ವ್ಯಾಪ್ತಿಯಲ್ಲಿರುವಂಥ ಏನೋಪಾಯ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಏನ್ ಆರೋಗ್ಯ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಕಿಶನ್ ರಾಜ್ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ಕಿಶನ್ ರಾಜ್ ಅವರು ಏನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಮೆಡಿಸಿನ್ ಈ ಭಾಗದಲ್ಲಿ ಅವರು ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಒಟ್ಟು ಏನು ತುರ್ತು ಸಂದರ್ಭದಲ್ಲಿ ಕೂಡ ಕೋವಿಡ್ ಅಥವಾ ಕೋವಿಡ್-19 ಬಗ್ಗೆ ಜನರಲ್ಲಿ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು, ಗೊಂದಲಗಳಿದ್ದಾವೆ. ಸೊ ಇವತ್ತು ನಾವು ಕೋವಿಡ್ ಬಗ್ಗೆನೇ ಮಾತಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ನಾನು ಈ ಒಂದು ಏನ್ ಆರೋಗ್ಯ ಕಾರ್ಯಕ್ರಮವನ್ನು ಮುಂದುವರಿಸುವ ಸಂದರ್ಭದಲ್ಲಿ ಡಾಕ್ಟರ್ ಕಿಶನ್ ರಾಜ್ ಅವರನ್ನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ನಾವು ಇವತ್ತು ಕೋವಿಡ್ ಬಗ್ಗೆ ಮಾತಾಡ್ತೇವೆ. ಜನರಲ್ಲಿ ಡಾಕ್ಟ್ರೇ ಒಂದಷ್ಟು ಅನುಮಾನಗಳು, ಗೊಂದಲಗಳು ಎಲ್ಲ ಇರುವಂಥದ್ದೇ. ನಮಗೆ ಬಹುಮುಖ್ಯವಾಗಿ ಏನೇನು ಲಕ್ಷಣಗಳು ಅಂತ ಈಗಾಗಲೇ ಜನರಿಗೆ ಒಂದಷ್ಟು ಮಾಹಿತಿಗಳಿದ್ದಾವೆ. ಆದರೂ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ವೈದ್ಯರ ಮಾಹಿತಿಗಿಂತಲೂ ಹೆಚ್ಚಾಗಿ ಜನ ಈ ವಾಟ್ಸಪ್ ಸಾಮಾಜಿಕ ಜಾಲತಾಣಗಳನ್ನೇ ಅತಿಯಾಗಿ ನಂಬುವಂಥ ಪರಿಸ್ಥಿತಿ ಇದೆ. ವಾಸ್ತವದಲ್ಲಿ ಗುಣಲಕ್ಷಣಗಳು ಏನು ಕೋವಿಡ್-19? ಸೊ ಏನೆಲ್ಲ ಸಿಂಪ್ಟಮ್ಸಿಂದ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ ಅದರನ್ನೇ ನಾನು ಹೇಳ್ತಾ ಇರೋದು. ಖಂಡಿತ. ಸೊ ಯೂಶಲಿ ಮೈಲ್ಡ್ ಕೇಸಸ್ನಲ್ಲಿ ಅಂದರೆ ವಿದಿನ್ 5 days ಹಾಗೆ ಪ್ರೆಸೆಂಟ್ ಆಗುವವರು ಹೆಚ್ಚಿನವರಲ್ಲಿಯೂ ಫೀವರ್ ಇರ್ತದೆ, ಜ್ವರ ಇರ್ತದೆ. ಸೊ ಜ್ವರದ ಜೊತೆ ಗಂಟ್ಲು ನೋವು, ಶೀತ, ತಲೆನೋವು, ಎಸ್ಪೆಷಲಿ ರಿಟ್ರೋ ಆರ್ಬೈಟಲ್ ಪೇನ್ ಅಂತ ಹೇಳ್ತೇವೆ. ರಿಟ್ರೋ ಆರ್ಬೈಟಲ್ ಪೇನ್ ಅಂದರೆ ಕಣ್ಣಿನ ಹಿಂಭಾಗದಲ್ಲಿ ನೋವು. ಸೊ ಅದು ಯೂಶಲಿ ಎಲ್ಲ ಹೆಚ್ಚಿನ ವೈರಲ್ ಫೀವರ್ನಲ್ಲಿಯೂ ಅದು ಇರುವಂಥದ್ದು. ವಿತ್ ಬಾಡಿ ಪೇನ್ಸ್ ಅಂದರೆ ಇದು ಫುಲ್ ಬಾಡಿ ಮೈಕೈಯೆಲ್ಲ ನೋವಾಗುವಂತೆ ಇರ್ತದೆ. ಅಂದ್ರೆ ಆಲ್ಮೋಸ್ಟ್ ನಮ್ಮ ಮಾಮೂಲಿ ವೈರಲ್ ಜ್ವರದದ್ದೇ ಒಂದು ಲಕ್ಷಣಗಳು, ಆಲ್ಮೋಸ್ಟ್ ಸೇಮ್ ಟೈಪ್ ದೇ ವಿಲ್ ಪ್ರೆಸೆಂಟ್. ಸೊ ಅದು ಇನಿಷಿಯಲ್ ಸ್ಟೇಜಸ್ ಅಂದರೆ ಹೆಚ್ಚಿನವರು ಹಾಗೆ ಪ್ರೆಸೆಂಟ್ ಆಗೋದು ಮೈಲ್ಡ್ ಡಿಸೀಸ್ನಲ್ಲಿ. ಸೊ 80 to 90% ಜನ ಹಾಗೆ ಅದರಲ್ಲೇ ಕಡಿಮೆ ಆಗಿ ಹೋಗುತ್ತೆ, ಅವರಿಗೆ ಕಡಿಮೆ ಆಗಿ ಹೋಗುತ್ತೆ. ಇದು ಭಾರಿ ಇಂಪಾರ್ಟೆಂಟ್ ವಿಚಾರ. ಹೌದು. ಅದರಲ್ಲೂ ಒಂದು 10 to 15% ಮಾತ್ರ ಸೀರಿಯಸ್ ಆಗಿ ಈಗ ಸಾಮಾನ್ಯ ಜ್ವರ ಅಂತ ಹೇಳಿದ್ರಿ ನೀವು. ಈಗ ಆಲ್ಮೋಸ್ಟ್ ಗುಣಲಕ್ಷಣಗಳು ಸಾಮಾನ್ಯ ಜ್ವರದ್ದೇ ಇದೆ. ಈ ಸಾಮಾನ್ಯ ಜ್ವರಕ್ಕೂ ಈ ಕೋವಿಡ್ ಜ್ವರಕ್ಕೂ ಗುಣಲಕ್ಷಣದಲ್ಲಿ ನಾವೇನಾದರೂ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಉಂಟಾ? ಸಾಮಾನ್ಯ ಜನರು, ಈಗ ವೈದ್ಯರು ನೀವು ತಜ್ಞರು ಇರುವುದರಿಂದ ನೀವು ಐಡೆಂಟಿಫೈ ಮಾಡ್ತೀರಿ. ಸಾಮಾನ್ಯ ಜನರು ನನಗೆ ಬಂದಿರುವಂಥದ್ದು ಇದು ಮಾಮೂಲಿ ರೆಗ್ಯುಲರ್ ಜ್ವರ ಅಲ್ಲ, ಇದು ಕೋವಿಡ್ ಜ್ವರ ಅಂತ ಯಾವ ಗುಣಲಕ್ಷಣಗಳಿಂದ ಅವರು ಐಡೆಂಟಿಫೈ ಮಾಡಿಕೊಳ್ಬಹುದು? ಮೋಸ್ಟ್ ಸ್ಪೆಸಿಫಿಕ್ ಅಂದರೆ ಸಿಂಪ್ಟಮ್ ಅಂತ ಇರೋದು ಅದಕ್ಕೆ ಅದು ಸ್ಮೆಲ್ ಬರದೇ ಇರುವಂಥದ್ದು, ಎನಾಸ್ಮಿಯಾ ಅಂತ ಹೇಳ್ತೇವೆ. ಅಂದರೆ ಅವರಿಗೆ ಏನೇ ಕಾಫಿನೋ ಟೀಯೋ ಆಗಲಿ ಅದು ಸ್ಮೆಲ್ ಮಾಡುವಾಗ ಅವರಿಗೆ ಅದು ಗೊತ್ತಾಗಲ್ಲ. ಸೊ ದಟ್ ಈಸ್ ದ ಮೋಸ್ಟ್ ಸ್ಪೆಸಿಫಿಕ್ ಸಿಂಪ್ಟಮ್. ಅದಲ್ಲದೆ ಹಾಗೆ ಲೂಸ್ ಮೋಷನ್ ಆಗಿನೂ ಬರ್ತಾರೆ, ಕೆಲವರು ಕಫ ಕೆಮ್ಮು ಆಗಿ ಬರ್ತಾರೆ. ಸೊ ಕಫ ಕೆಮ್ಮೆ ಆಗಬೇಕು ಅಂತಲೂ ಇಲ್ಲ, ಲೂಸ್ ಮೋಷನ್ ಆಗಿನೂ ಕೆಲವರು ಬರುವಂಥದ್ದಿದೆ. ಜಸ್ಟ್ ಜ್ವರ ಮತ್ತು ಲೂಸ್ ಮೋಷನ್ ಆಗಿನೂ ಬರುವಂಥದ್ದಿದೆ. ಸೊ ಇವಾಗ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ನಾವು ಪ್ರತಿಯೊಂದು ಜ್ವರನನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೋವಿಡ್ ಥರನೇ ನೋಡ್ತೀವಿ. ಸೊ ಅದು ನೋಡಿ ಮತ್ತೆ ಅದು ಟೆಸ್ಟ್ ಮಾಡಿ ನೆಗೆಟಿವ್ ಅಂತ ಬಂದರೆ ಮತ್ತು ನಮ್ಮದು ಅದು ಟೆಸ್ಟ್ ಒಂದು ಸೀಕ್ವೆನ್ಸ್ ಇದೆ. ಸೊ ಅದರಲ್ಲಿ ಏನಾದರೂ ನಮಗೆ ಕೋವಿಡ್ ಥರ ಅನಿಸಿಲ್ಲ ಅಂದರೆ ಮತ್ತೆ ನಾರ್ಮಲ್ ಫೀವರ್ ಥರ ಟ್ರೀಟ್ಮೆಂಟ್ ಮಾಡುವಂಥ. ಇಲ್ಲಿ ನೀವು ಹೇಳುವಂಥದ್ದು ಏನಂತ ಹೇಳಿದ್ರೆ ಬಹುಶಃ ಏನು ಜ್ವರದ ಪೇಷಂಟ್ಗಳನ್ನು ಈ ಪ್ಯಾಂಡಮಿಕ್ ಟೈಮ್ನಲ್ಲಿ ಒಂದು ಸಾಂಕ್ರಾಮಿಕದ ಸಂದರ್ಭದಲ್ಲಿ ಬಹುಶಃ ಎಲ್ಲರಿಗೂ ಕೋವಿಡ್ ಬಂದಿರುತ್ತೆ ಅನ್ನುವಂಥ ಒಂದು ಅನುಮಾನದಲ್ಲಿ ನೀವು ಅದನ್ನು ಟೆಸ್ಟಿಂಗ್ ಪ್ರೋಸೆಸ್ ನಡೆಸ್ತೀರಿ. ಈಗ ಸಾಮಾನ್ಯ ಜನರು ಕೂಡ ಹೇಳುವಂಥ ಒಂದು ಮಾತು ಇದೆ, ನನಗೆ ವಾಸನೆ ಗ್ರಹಿಸಲಿಕ್ಕೆ ಆಗಲಿಲ್ಲ ಅಂತ. ನೀವು ಕೂಡ ಅದನ್ನೇ ಹೇಳಿದ್ರಿ. ಯಾಕಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ನನಗೆ ಬಂದಿರುವಂಥದ್ದು ಕೋವಿಡ್ ಅಥವಾ ಈ ಕೊರೋನಾ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಸುಲಭದ ದಾರಿ ಇದು ಎನಾಸ್ಮಿಯಾ. ಈಗ ಡಾಕ್ಟ್ರೆ ನೀವು ಹೇಳ್ತೀರಿ 4-5 ದಿವಸಗಳಲ್ಲಿ ಬಂದು ಹೋಗುತ್ತೆ ಅಂತ. ಈ 4-5 ದಿವಸಗಳ ಅವಧಿಯಲ್ಲಿ ಏನು ಮಾಡಬೇಕು? ಜಾಸ್ತಿ ಏನು ಟ್ರೀಟ್ಮೆಂಟ್ ಏನೂ ಇಲ್ಲ, ಆಂಟಿವೈರಲ್ಸ್ ಇಲ್ಲ, ಅದಕ್ಕೆ ಅಂತ ಸ್ಪೆಷಲ್ ಆಗಿರುವಂತಹ ಮಾತ್ರೆಗಳು ಏನೂ ಇಲ್ಲ. ಹೆಚ್ಚಿನ ವೈರಲ್ ಜ್ವರಗಳು ಸೆಲ್ಫ್ ಲಿಮಿಟಿಂಗ್. ಈವನ್ ಹಾಗೆ ಅಂದರೆ ಡೆಂಗಿ ಫೀವರ್ ಆಗಿರ್ಬೋದು, ಹೆಪಟೈಟಿಸ್ ಎ ಆಗಿರ್ಬೋದು, ಎಲ್ಲನೂ ಸೆಲ್ಫ್ ಲಿಮಿಟಿಂಗ್. ಅಂದರೆ ಒಮ್ಮೆ ಬರ್ತದೆ, ಜ್ವರ ಇರುತ್ತೆ, 5 ದಿವಸದಲ್ಲಿ ಸ್ವಲ್ಪ ಆಗಿ ಅದೇ ಆಗಿ ಕಡಿಮೆ ಆಗಿ ಹೋಗುತ್ತೆ. ನಮಗೆ ತಾನಾಗಿ ಕಡಿಮೆ ಆಗಿ ಹೋಗುತ್ತೆ. ಅದರಲ್ಲಿ ಜ್ವರ ಬರುವಾಗ
ಪ್ಯಾರಾಸಿಟಮಾಲ್ ತಗೊಳ್ಬೋದು, ಡೋಲೋ 650. ಅದ್ರ ಜೊತೆ ಕಫ ಕೆಮ್ಮು ಇದ್ದರೆ ಕಫಕ್ಕಿರುವಂತಹ ಸಿರಪ್ ಇರುತ್ತೆ. ಅದು ಎಲ್ಲ ಟೈಮು ತಗೊಳ್ಳೋಕ್ಕೆ ಅಂತ ಹೇಳೋದಲ್ಲ, ಬಟ್ ಕೆಮ್ಮು ಹಾಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಈಗ ನೀವು ಹೇಳುವಂಥದ್ದು ಡೋಲೋ ತಗೊಳ್ಬಹುದು ಅಂತ ಅಷ್ಟೇ. ಅದು ಒಂದೇ ಬಟ್ ವೈದ್ಯರ ಒಂದು ಏನು ಸಲಹೆ ಸೂಚನೆ ಮೇರೆಗೆ ತಗೊಳ್ಬೇಕು. ಹೌದು, ಎಕ್ಸಾಕ್ಟ್ಲಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಮಂದಿ ಏನು ಸ್ವಯಂ ಚಿಕಿತ್ಸೆ ಮಾಡಿಕೊಳ್ತಾರೆ. ಸ್ವಯಂ ಚಿಕಿತ್ಸೆ ದಟ್ ಈಸ್ ವೆರಿ ಡೇಂಜರಸ್. ಅದು ಮಾತ್ರ ಅಲ್ಲ, ಇವಾಗ ಒಮ್ಮೆ ರೆಮ್ಡೆಸಿವಿರ್ ಅಂತ ಹೇಳ್ತಾ ಇದ್ರು, ಇಟ್ ಬಿಕೇಮ್ ಔಟ್ ಆಫ್ ಸ್ಟಾಕ್ ಸಡನ್ಲಿ. ಅದು ಮೈಲ್ಡ್ ಡಿಸೀಸಸ್ಗೆ ಬೇಕಾದದ್ದೇ ಅಲ್ಲ. ಸೊ ಇಟ್ ಇಸ್ ನಾಟ್, ಅದು ರಾಮಬಾಣದ ಥರ ಅಲ್ಲ ಕೋವಿಡಿಗೆ. ಹಾಗಂದ್ರೆ ಇದು ರೆಮ್ಡೆಸಿವಿರ್ ಕೊಟ್ಟರೆ ಅವ್ರದ್ದು ಇನ್ ಹಾಸ್ಪಿಟಲ್ ಸ್ಟೇ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಸೊ ಅದಲ್ಲದೆ ಬಾಕಿ ಏನು ದೊಡ್ಡ ಇದು ಉಪಯೋಗ ಅಂತ ಏನು. ಈ ರೀತಿಯ ಒಂದು ಗುಣಲಕ್ಷಣಗಳು ಕಂಡು ಬಂದಾಗ ವೈದ್ಯರಿಗೆ ಒಂದು ಇವತ್ತಿನ ಕಾಲದಲ್ಲಿ ನಿಮ್ಮಲ್ಲಿ ಏನು ಫೋನ್ ಮಾಡಿದ್ರೆ ಕೂಡ ನೀವು ಏನು ಮಾಹಿತಿ ಕೊಡ್ತೀರಿ? ಹೋಮ್ ಕ್ವಾರಂಟೈನಲ್ಲಿ ಇರುವವರಿಗೆ ಅಲ್ಲ, ಈಗ ಜ್ವರದ ಲಕ್ಷಣ ಬಂತು ಒಬ್ಬರಿಗೆ, ಅವ್ರು ಏನು ಮಾಡಬೇಕು ಅಂತ. ಸೊ ಯಾಕಂತ ಹೇಳಿದ್ರೆ ಸ್ವಯಂ ಚಿಕಿತ್ಸೆಗಿಂತ ವೈದ್ಯರನ್ನು ಮಾತಾಡಿ ಒಂದು ತಗೊಂಡ್ರೆ ಒಳ್ಳೇದಲ್ವಾ? ಹೌದು. ಹಾಗೆ ನಮಗೆ ಯೂಶ್ವಲಿ ಇನ್ವೆಸ್ಟಿಗೇಷನ್ಸ್ ಮಾಡಿ ನೋಡ್ತೇವೆ. ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಟೋಟಲ್ ಕೌಂಟ್ ಎಲ್ಲ ಹೆಚ್ಚಿಗೆ ಇದೆಯಾ, ಪ್ಲೇಟ್ಲೆಟ್ ಏನಾದರೂ ಕಡಿಮೆ ಆಗಿದೆ. ಇವಾಗ ಡೆಂಗಿನೂ ಕಾಮನ್, ಪುತ್ತೂರು ಮತ್ತು ಬಂಟ್ವಾಳ ತಾಲೂಕಿನಿಂದೆಲ್ಲ ಡೆಂಗಿ ಆಗಿನೂ ಬರ್ತಾ ಉಂಟು. ಸೊ ಹಾಗಿರುವಾಗ ನಮಗೆ ಅದು ಜಸ್ಟ್ ಅದು CBC ನೋಡಿನೇ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಅಂದರೆ ಇನ್ಫೆಕ್ಷನ್ ಇರ್ಬೋದಾ, ಇಲ್ಲ ಡೆಂಗಿ ಇರ್ಬೋದಾ, ಇಲ್ಲ ಕೊರೋನಾ ಥರ ಇದೆಯಾ. ಸೊ ಅದನ್ನು ನೋಡಿನೇ ಗೊತ್ತಾಗುತ್ತೆ. ಸೊ ಮಳೆಗಾಲದಲ್ಲಿ ಏನು ಕೊರೋನಾದ ಜೊತೆಗೇನೆ ಏನು ಡೆಂಗ್ಯೂ, ಮಲೇರಿಯಾದ್ದು ಕೂಡ ಅಪಾಯ ಇರುತ್ತೆ. ಹೌದು. ಇವರು ಮಾತಾಡ್ತಾ ಇದ್ದಾರೆ. ನಾವು ಮಾತನಾಡೋ ಸಂದರ್ಭದಲ್ಲಿ ಕೋವಿಡ್ ಬಗ್ಗೆ ಯಾವ ರೀತಿಯ ಗುಣಲಕ್ಷಣಗಳು ಮತ್ತು ಯಾವ ರೀತಿಯ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಡಾಕ್ಟರ್, ಈಗ ನೀವು ಗುಣಲಕ್ಷಣ ಏನಂತ ಹೇಳಿದ್ರಿ, ಏನು ಏನಾದರೂ ಮುನ್ನೆಚ್ಚರಿಕೆ ವಹಿಸಿಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು? ಈಗಾಗಲೇ ಸರ್ಕಾರದ್ದು ಮತ್ತು ನಿಮ್ಮ ವೈದ್ಯಕೀಯ ಸಂಸ್ಥೆಗಳು ನೀಡಿರುವಂಥ ಪ್ರೋಟೋಕಾಲ್ಗಳಿದ್ದಾವೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಸ್ಯಾನಿಟೈಸೇಷನ್ ಮಾಡುವಂಥದ್ದು, ಮಾಸ್ಕ್ ಧರಿಸಿಕೊಳ್ಳುವಂಥದ್ದು. ಇದರ ಜೊತೆಗೆ ಬೇರೆ ಏನನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ದಿಸ್ ಇಸ್ ದ ಇದು ಏನೇ ಹೇಳಿದ್ದಾರೆ ಅದು ಫೋನ್ ನಮ್ದು ಕಾಲರ್ ಟ್ಯೂನ್ನಲ್ಲೂ ಬರ್ತಾನೆ ಇರುತ್ತೆ. ಸೊ ಅದ್ರನ್ನು ಫಾಲೋ ಮಾಡಿದ್ರೆ ಸಾಕು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಇದು ಫ್ರೆಂಡ್ಸ್ನ ಹತ್ರ ಎಲ್ಲ ನಾವು ಮಾತಾಡುವಾಗ ಅದೊಂದು ಟೆಂಡೆನ್ಸಿ ಆಗುತ್ತೆ, ಅದು ಮಾಸ್ಕ್ ಅನ್ನು ತೆಗೆದು ಮಾತಾಡೋದು. ಸೊ ಆದಷ್ಟು ಯಾರ ಜೊತೆನೂ ಮಾತಾಡುವಾಗ ಮಾಸ್ಕ್ ಅನ್ನು ಹಾಕೊಂಡೇ ಮಾತಾಡಿ, ಆ ಡಿಸ್ಟೆನ್ಸ್ ಅನ್ನು ಒಂದು ಮೇಂಟೈನ್ ಮಾಡ್ಕೊಳ್ಳಿ. ಹ್ಯಾಂಡ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಮತ್ತು ವೈದ್ಯರು ಕೂಡ ಸಾಕಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೂತ್ಕೊಂಡಿದ್ದೇವೆ. ನೀವು ಹೇಳುವಂಥದ್ದು ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಸ್ಯಾನಿಟೈಸೇಷನ್ ಸೋಪ್ ವಾಟರ್ ಅಲ್ಲಿ ಆದ್ರೂ ಆಗಾಗ ಕೈ ತೊಳ್ಕೊಳ್ಬಹುದು. ಹೇಗೆ ಸೋಪ್ ವಾಟರ್ ಅಲ್ಲಿ ಕೂಡ ತೊಳ್ಕೊಬಹುದು. ಸೊ ಇದು ಹೊರಗಡೆ ಹೋಗಿ ಒಳಗಡೆ ಬಂದ ತಕ್ಷಣ ಕೈ ತೊಳಿಬಹುದು ಎಲ್ಲ. ಹಾಗೆ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ತರ ಅಲ್ಲ, ಬಟ್ ಯಾವಾಗೆಲ್ಲ ನೀವು ಹೊರಗಡೆ ಹೋಗಿ ಬರ್ತಿರೋ, ಇಲ್ಲ ಏನಾದರೂ ಹೊರಗಡೆ ಇರುವ ವಸ್ತುವನ್ನು ಏನಾದರೂ ವೆನ್ ಯು ಆರ್ ಟಚ್ ಮಾಡಿದರೆ, ಹಾಗೇನಾದರೂ ಮಾಡಿದರೆ ವಾಶ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು 20 ಸೆಕೆಂಡ್ಸಿಗೆ. ಸೊ ದ್ಯಾಟ್ ವಿಲ್ ಆ್ಯಕ್ಚುಲಿ ಕಿಲ್ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾಸ್ ಆರ್ ವೈರಸಸ್ ಏನೆಲ್ಲ ಕೈಯಲ್ಲಿದೆ. ಹಾಗೆ ಮಾತಾಡುವಾಗಲೂ ಇದು ಮಾಸ್ಕ್ ಎಲ್ಲ ಹಾಕೊಂಡು ಮಾತಾಡ್ತಾರಲ್ಲ, ಹೆಚ್ಚಿನ ಜನರು ನಾನು ನೋಡ್ತೇನೆ ಅವರು ಮಾಸ್ಕನ್ನು ಫುಲ್ಲಾಗಿ ಕವರ್ ಮಾಡಲ್ಲ. ಸೊ ಹೆಚ್ಚಿನ ಡ್ರಾಪ್ಲೆಟ್ ಸ್ಪ್ರೆಡ್ ಮತ್ತು ಏರೋಸೋಲ್ ಜನರೇಷನ್ ಎಲ್ಲ ಮೂಗಿನಿಂದ ಆಗುವಂಥದ್ದು. ಸೊ ನಾವು ಜಸ್ಟ್ ಚಿನ್ನಿಗೆ ಇಲ್ಲ ಬಾಯಿಗೆ ಮಾತ್ರ ಹಾಕಿದ್ರೆ, ಪೊಲೀಸರ ಬೈಕ್ಗಾಗಿ ಮಾಸ್ಕ್ ಹಾಕಿದಾಗೆ, ಪೊಲೀಸರ ಬೈಕ್ಗಾಗಿ ಹೆಲ್ಮೆಟ್ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ದೂರದಲ್ಲಿ ಪೊಲೀಸರು ಕಂಡ್ರೆ ಹೆಲ್ಮೆಟ್ ಹಾಕ್ತಾರೆ ನಮ್ಮ ಹುಡುಗರು. ಸೊ ನೀವು ಹೇಳುವಂಥದ್ದು ಮಾಸ್ಕ್ ಅನ್ನು ಧರಿಸುವಾಗ ಕ್ರಮಬದ್ಧವಾಗಿ ಮೂಗು ಮತ್ತು ಬಾಯಿ ಕರೆಕ್ಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಹಾಗೆ ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಂದಿದೆ ಅಂದರೆ, ಸಾಮಾನ್ಯ ಜನರಿಗೆ ಜಸ್ಟ್ ಸರ್ಜಿಕಲ್ ಮಾಸ್ಕ್ ಸಾಕು. ಸರ್ಜಿಕಲ್ ಮಾಸ್ಕಿನ ಜೊತೆ ಡಬಲ್ ಮಾಸ್ಕಿಂಗ್ ಅಂದರೆ ಅದ್ರ ಮೇಲೆ ಒಂದು ಕ್ಲಾತ್ ಮಾಸ್ಕ್ ಹಾಕಿದ್ರೆ ಇಟ್ ವಿಲ್ ಬಿ ಮಚ್ ಮೋರ್ ಎಫಿಷಿಯಂಟ್ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ ಅನದರ್ ಇನ್ಫಾರ್ಮೇಶನ್ ವಿಚ್ ಐ ವುಡ್ ಲೈಕ್. ಇವೆಲ್ಲವೂ ನಮ್ಮ ಪ್ರತಿಯೊಬ್ಬರ ಒಂದು ಕರ್ತವ್ಯ ಆಗಿರಬೇಕು. ಹೌದು. ಸೊ ಆ ರೀತಿಯಲ್ಲಿ ಒಂದು ಕಮಿಟೆಡ್ ಆಗಿ ಅದನ್ನು ಬಹುಶಃ ಫಾಲೋ ಮಾಡಿದರೆ ಕೋವಿಡ್ ಅನ್ನು ಏನು ಆ ಚೈನ್ ಬ್ರೇಕ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಎಕ್ಸಾಕ್ಟ್ಲಿ. ಈಗ ಡಾಕ್ಟರ್, ಈಗ ನೀವು ನಿಮ್ಮಲ್ಲಿ ಒಬ್ಬರು ಕೋವಿಡ್ ಪೇಷಂಟ್ ಅಂತಲೇ ಅವರು ದಾಖಲಾಗ್ತಾರೆ, ಅವಾಗ ಆಮೇಲೆ ಎಷ್ಟು ದಿವಸ ಅವ್ರು ಇರಬೇಕಾಗತ್ತೆ, ಏನೇನು ಮಾಡ್ತೀರಿ,
ಮತ್ತು ಮನೆಗೆ ಹೋದ ನಂತರ ಏನು ಮಾಡಬೇಕು? ಓಕೆ, ಸೊ ಕೋವಿಡ್ ಪೇಷಂಟ್ ಅಡ್ಮಿಟ್ ಆಗುವಾಗ ಯೂಶಲಿ ಕ್ಯಾಶುಯಾಲಿಟಿಗೆ ಬರ್ತಾರೆ. ಸೊ ಅದಕ್ಕೆ ಕೋವಿಡ್ ಮತ್ತು ಕೋವಿಡ್ ಸಸ್ಪೆಕ್ಟ್ನವರಿಗೆ ಸಪ್ರೇಟ್ ಮೀಸಲಾತಿ ಇದೆ. ಹೌದು, ನಾರ್ಮಲ್ ಅನಿಸಿದವರನ್ನು ಸಪ್ರೇಟಾಗಿ ಇಡ್ತೇವೆ. ಅದರಲ್ಲೂ ನಾವು ಟ್ರೈಯೇಜ್ ಅಂತ ಮಾಡ್ತೇವೆ. ಅಂದರೆ ಮೈಲ್ಡ್ ಡಿಸೀಸ್ನವರನ್ನು ಸಪ್ರೇಟ್, ಮಾಡ್ರೇಟ್ ಡಿಸೀಸ್ನವರನ್ನು ಸಪ್ರೇಟ್, ಸಿವಿಯರ್ ಡಿಸೀಸ್ನವರನ್ನು ಸಪ್ರೇಟ್, ಈ ರೀತಿ ಮೂರು ವಿಭಾಗಗಳನ್ನು ಮಾಡಿರ್ತೇವೆ. ಸೊ ಹಾಗಿದ್ದಾಗ ಈ ಸಿವಿಯರ್, ಮಾಡ್ರೇಟ್ ಟು ಸಿವಿಯರ್ ಇದ್ದವರನ್ನು ಯೂಶಲಿ ICUಗೆ ಅಡ್ಮಿಷನ್ ಮಾಡ್ತೇವೆ. ಇಲ್ಲಾಂದರೆ ಚಿಕ್ಕ ICU, ಹೈ ಡಿಪೆಂಡೆನ್ಸಿ ಯೂನಿಟ್ ಅಂತ, HDU, ಸೊ ಅಲ್ಲಿ ಅಡ್ಮಿಟ್ ಮಾಡ್ತೇವೆ. ಮೈಲ್ಡ್ ಡಿಸೀಸ್ ಇದ್ದವರನ್ನು ಯೂಶಲಿ ನಾವು ವಾರ್ಡಿನಲ್ಲಿ ಅಡ್ಮಿಟ್ ಮಾಡುವಂಥದ್ದು. ಹಾಗೇನೆ ಸಿಂಪ್ಟಮ್ಸ್ ಏನು ಜಾಸ್ತಿ ಇಲ್ಲ, ಚಿಕ್ಕ ವಯಸ್ಸು, BP, ಶುಗರು, ಕಿಡ್ನಿ ಪ್ರಾಬ್ಲಮ್ಮು ಅಂಥದ್ದೇನೂ ಇಲ್ಲ, ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಇದೆಲ್ಲ. ಎಲ್ಡರ್ಲಿ, ಗ್ರೇಟರ್ ದೆನ್ 60 years, 60 ವರ್ಷಕ್ಕಿಂತ ಜಾಸ್ತಿ ಇದ್ದವರು, ರಕ್ತ ಒತ್ತಡ ಇದ್ದವರು, ಹಾಗೆ ಮಧುಮೇಹ ಇದ್ದವರು. ಸೊ ಇಂಥವರೆಲ್ಲ ಹೈ ರಿಸ್ಕ್, ಅಂದರೆ ಅಂಥವರಿಗೆಲ್ಲ ಇದು ಕಾಳಜಿ ಅಗತ್ಯ ಉಂಟು, ಅವರಿಗೆ ವೈದ್ಯಕೀಯ ಕಾಳಜಿ ಹೆಚ್ಚಿನ ಅಗತ್ಯ ಉಂಟು. ಹೌದು, ಅಂಥವರದ್ದು ಕಾನ್ಸ್ಟೆಂಟ್ ಮಾನಿಟರ್ ಅತ್ಯಗತ್ಯ. ಸೊ ಹಾಗೆ ಆ ಕ್ಯಾಟಗರಿಗೆ ಬಿಲಾಂಗ್ ಆಗದೇ ಇದ್ದವರನ್ನು ಹೋಮ್ ಕ್ವಾರಂಟೈನ್ ಅಡ್ವೈಸ್ ಮಾಡ್ತೀವಿ. ಹೋಮ್ ಕ್ವಾರಂಟೈನ್ನಲ್ಲೂ ಹೋಮ್ ಐಸೋಲೇಷನ್ ಅವರಿಗೆ ಸಪ್ರೇಟ್ ಆಗಿ ಇರಕ್ಕೆ ಜಾಗ ಇಲ್ಲ, ಅಂದ್ರೆ ಸಪ್ರೇಟ್ ಆಗಿ ಕೆಲವರಿಗೆ ವ್ಯವಸ್ಥೆ ಇರುವುದಿಲ್ಲ, ಕೆಲವರಿಗೆ ಸಪ್ರೇಟ್ ಆಗಿ ಒಂದು ಸಪ್ರೇಟ್ ಬಾತ್ರೂಮ್, ಒಂದು ಸಪ್ರೇಟ್ ಇದು ಹಾಗಿರೋ ವ್ಯವಸ್ಥೆ ಇಲ್ಲದವರನ್ನು ಅಡ್ಮಿಟ್ ಮಾಡ್ತೇವೆ. ಸೊ ಆಫ್ಟರ್ ಅಡ್ಮಿಷನ್, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಅಡ್ಮಿಷನ್ ಪಾರ್ಟ್ ಆಫ್ ಇಟ್. ಅಂದರೆ ಮೈಲ್ಡ್ ಕೇಸಸ್ ವಿಲ್ ಬಿ ಗೋಯಿಂಗ್ ಟು ವಾರ್ಡ್. ಮೈಲ್ಡ್ ಅಕಾರ್ಡಿಂಗ್ ಟು ಏಮ್ಸ್ ಮತ್ತು ICMR ಪ್ರೋಟೋಕಾಲ್ ಪ್ರಕಾರನೇ ಟ್ರೀಟ್ಮೆಂಟ್ ಹೋಗ್ತಾ ಇರುತ್ತೆ. ಜಸ್ಟ್ ಸ್ಯಾಚುರೇಷನ್ ಮತ್ತು ಹಾರ್ಟ್ ರೇಟ್, BP ಅದನ್ನು ಮಾನಿಟರ್ ಮಾಡ್ತೀವಿ ಅದ್ರ ಜೊತೆನೆ. ಹಾಗೇನಾದರೂ ಡ್ರಾಪ್ ಇದೆ ಮತ್ತು ಏನಾದರೂ ರಕ್ತದಲ್ಲಿ ಏನಾದರೂ ಚೇಂಜಸ್ ಏನಾದರೂ ಕಾಣಿಸ್ತಾ ಇದೆ, ಹಾಗಿದ್ರೆ ನಾವು ಶಿಫ್ಟ್ ಮಾಡಬೇಕಾಗಿ ಬರುತ್ತೆ ICUಗೆ. ಆ ಟೈಮ್ನಲ್ಲಿ ನಾವು ಇದು ಹೈಯರ್, ಅಂದರೆ ಇದು ಡೆಕ್ಸಮೆತ್, ಸ್ಟಿರಾಯ್ಡ್ಸು ಇಲ್ಲ ಹೆಪಾರಿನ್ ಅಂತ ಇಂಜೆಕ್ಷನ್ ಬರುತ್ತೆ. ಸೊ ರಕ್ತ ಬ್ಲಾಕ್ ಆಗೋದೆಲ್ಲ ಕಾಮನ್ ಇದು ಕೋವಿಡ್ ಇದ್ದವರಲ್ಲಿ. ಸೊ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಬಹುತೇಕ ಕೋವಿಡ್ ಪೇಷಂಟ್ಗಳು, ಅಂದರೆ ಕೋವಿಡ್ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಾಗುವವರು ಅಥವಾ ಕೋವಿಡ್ನ ಕಾರಣದಿಂದಾಗಿ ಮನೆಯಲ್ಲಿ ಇದ್ಕೊಂಡು ಒಂದಷ್ಟು ಇವನ್ ಸಣ್ಣ ಪ್ರಾಯದವರು ಕೂಡ ಹೃದಯಾಘಾತದಿಂದ ಸಾಯ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅಂತ ಒಂದಷ್ಟು ಅಭಿಪ್ರಾಯಗಳೆಲ್ಲ ಉಂಟು. ಹೌದು, ದಟ್ ಇಸ್ ಟ್ರೂ. ಅದೇನು ಅಂದರೆ ಅದರಲ್ಲಿ ಒಂದು ಸ್ಪೈಕ್ ಪ್ರೋಟೀನ್ ಅಂತ ಇರುತ್ತೆ. ಸೊ ಅದು ಪ್ಲೇಟ್ಲೆಟ್ ಜೊತೆ ಮಿಕ್ಸ್ ಆಗಿ ಅದು ಕ್ಲಾಟ್ ಮಾಡುತ್ತೆ ಅಂತ ಇರುವಂತಹ ಥಿಯರಿ. ಹೌದು, ಅದು ಹೆಪ್ಪು ಕಟ್ಟಿಸುವುದು ಎಲ್ಲಿ ಬೇಕಿದ್ರೂ ಕಟ್ಟಿಸಬಹುದು, ಅದು ಯಾರಿಗೆ ಬೇಕಿದ್ರೂ ಕಟ್ಟಿಸಬಹುದು. ಸೊ ಅದು ಸ್ಟ್ರೋಕ್ ಆಗಿ ಮ್ಯಾನಿಫೆಸ್ಟ್ ಆಗ್ಬೋದು, ಪಕ್ಷಪಾತ ಆಗಿ ಮ್ಯಾನಿಫೆಸ್ಟ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಮ್ಯಾನಿಫೆಸ್ಟ್ ಆಗ್ಬೋದು. ಹಾಗೆ ಮೋಸ್ಟ್ ಕಾಮನ್ ಆಗಿ ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೇವೆ, ಶ್ವಾಸಕೋಶದಲ್ಲಿರುವಂತಹ ರಕ್ತನಾಳಗಳು ಬ್ಲಾಕ್ ಆಗೋದು. ಸೊ ಅಂಥದ್ದಾದ್ರೆ ನಮಗೆ ಅದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ. ಸೊ ಏನಕ್ಕೆಂದ್ರೆ ಅವ್ರು ಬರೋದೇ ದಮ್ ಕಟ್ಟಾಗಿ, ಆ ದಮ್ ಕಟ್ಟು ಸಡನ್ ಆಗಿ ಇನ್ಕ್ರೀಸ್ ಆಗೋದಿದ್ರೆ ನಾವು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿ ಬರುತ್ತೆ. ಓಕೆ. ಈಗ ಡಾಕ್ಟರ್, ನೀವು ಆರಂಭದಲ್ಲಿ ಹೇಳಿದಾಗ ಈಗ 3 ಕ್ಯಾಟಗರಿ ಮಾಡಿ ನೀವು ಅಡ್ಮಿಷನ್ ಮಾಡಿಕೊಳ್ತೀರಿ. ಅದರಲ್ಲಿ ಮೈಲ್ಡ್ ಕ್ಯಾಟಗರಿಯವರು ಸಾಮಾನ್ಯವಾಗಿ ಎಷ್ಟು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ? ಮೈಲ್ಡ್ ಕ್ಯಾಟಗರಿಯವರು ಎಲ್ಲ ಕ್ಯಾಟಗರಿನೂ ಯೂಶ್ವಲಿ 14 days ಅಡ್ವೈಸ್ ಮಾಡ್ತೀವಿ, ಪ್ರೋಟೋಕಾಲ್. ಅದಲ್ಲದೆ ಅವರು ಸಾಮಾನ್ಯವಾಗಿ ಎಷ್ಟು ದಿವಸದಲ್ಲಿ ಗುಣ ಆಗ್ಬಹುದು ಅಂತ ಈ ಮೈಲ್ಡ್ ಕ್ಯಾಟಗರಿಯವರು? ಹೆಚ್ಚಿನವರು ಬೈ 5 days 6 days ದೇ ವಿಲ್ ಬಿ ಆಲ್ ರೈಟ್. ತೊಂದರೆ ಏನು ಬರೋದಿಲ್ಲ. ಹಾಗೇನೆ ಫಿಫ್ತ್ ಡೇ ಕಳೆದ ಮೇಲೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು. 5th day ಇಂದ ಒಂದು 10th day ತನಕ ಆ ಫೀವರ್ ಕಂಟಿನ್ಯೂ ಸ್ಪೈಕ್ ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ ಜ್ವರ ಅಂತ ಇದ್ದಾಗ ವಿ ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್. ಸೊ ಅಂಥವ್ರನ್ನು ನಾವು ತುಂಬ ಕಾನ್ಸ್ಟೆಂಟ್ ಮಾನಿಟರ್ ಮಾಡ್ಕೊಂಡು ನೋಡಬೇಕು. ಈ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುವಂಥ ಸನ್ನಿವೇಶ ಯಾವ ಹಂತದಲ್ಲಿ ಬರ್ತದೆ? ಅದು ಸಾಮಾನ್ಯವಾಗಿ ಎಷ್ಟೋ ಮಂದಿಯದು ಇಂಥದೇ ಪ್ರಕರಣಗಳು ಬರ್ತದೆ, ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗಿತ್ತು ಅಂತ. ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಲಿಕ್ಕೆ ಬೈ 5th day ಯೂಶ್ವಲಿ ಅದು ಪ್ರೋಗ್ರೆಸ್ ಆಗುತ್ತೆ. ಅಂದರೆ ಅಷ್ಟು ತನಕ ವೈರಿಮಿಯಾ ಫೇಸ್ ಅಂತ ಇರುತ್ತೆ, ಅಂದರೆ ವೈರಸ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ಸೈಟೋಕೈನ್ ಸ್ಟಾಮ್ ಅಂತೀವಿ. ಸೈಟೋಕೈನ್ ಸ್ಟಾಮ್ ಅಂದರೆ ಬಾಡಿಯಲ್ಲಿರುವಂತಹ ಅಣುಗಳೇ ಬಾಡಿಯ ವಿರುದ್ಧ ಹೋರಾಡುವಂಥದ್ದು, ಪ್ರತಿಗಾಯಗಳು ಸೃಷ್ಟಿಯಾಗುವಂಥ. ಹೌದು, ಆ ಟೈಮ್ನಲ್ಲಿ ಆ ದಮ್ ಕಟ್ಟೋದೆಲ್ಲ ಜಾಸ್ತಿ ಆಗ್ತದೆ, ಆಕ್ಸಿಜನ್ ಸ್ಯಾಚುರೇಷನ್ ಎಲ್ಲ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಫೀವರ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ದಿಸ್ ಇಸ್ ದ ಟೈಮ್ ವೆನ್ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಓಕೆ ಓಕೆ ಕೋವಿಡ್-19 ಯಾವ ರೀತಿ ಅದು ತೊಂದರೆ ಮಾಡುತ್ತೆ ಮತ್ತು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಯಾವ ರೀತಿಯ ಚಿಕಿತ್ಸೆ ಬೇಕು ಅನ್ನೋದಾಗಿ. ಎಸ್ ಡಾಕ್ಟ್ರೆ, ಈಗಾಗಲೇ ನೀವು ಹೇಳಿದಾಗೆ ಅದು 3 ವರ್ಗ ಮಾಡಿ ನೀವು ದಾಖಲು ಮಾಡಿಕೊಳ್ತೀರಿ ಮತ್ತು ಅದಕ್ಕೆ ಬೇಕಾದಂಥ ಚಿಕಿತ್ಸೆಯ ವಿಚಾರಗಳನ್ನು ಹೇಳಿದ್ರಿ. ಎಸ್, ಚಿಕಿತ್ಸೆ ತೆಕ್ಕೊಂಡು ಮನೆಗೆ ಹೋದ ನಂತರ ಒಬ್ಬ ಪೇಷಂಟ್ ಏನು ಮಾಡಬೇಕು ಅಥವಾ ಯಾವ ರೀತಿಯ ಒಂದು ರೆಸ್ಟ್ ಬೇಕು? ಓಕೆ, ಸೊ ಇವಾಗ ನಾನು ಹೇಳಿದ ಪ್ರಕಾರನೇ 14 ದಿವಸ ಕಳೆದ ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ. ಮೈಲ್ಡ್ ಕೇಸಸ್, ಮಾಡ್ರೇಟ್ ಕೇಸಸ್ಸು ಹಾಗೆ. ಸಿವಿಯರ್ ಕೇಸಸ್ ಆದರೆ RT-PCR ನೆಗೆಟಿವ್ ಆಗಬೇಕು ಅವರು. ಸೊ ಕೋವಿಡ್ ಶುಡ್ ಬಿ ಡಿಕ್ಲೇರ್ಡ್ ಕಂಪ್ಲೀಟ್ಲಿ ಕ್ಯೂರ್ಡ್. ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡುವಂಥದ್ದು. ಅದು ಸಿವಿಯರ್ ಅಂತ ಆಗಿದ್ದರೆ ಇಷ್ಟು ದಿವಸ ಬೇಕಾದಿತ್ತು ಅವರಿಗೊಂದು ನೆಗೆಟಿವ್ ಅಂತ ರಿಪೋರ್ಟ್ ಬರಲಿಕ್ಕೆ? ಸಾಮಾನ್ಯವಾಗಿ ಅದು ಹೇಳಲಿಕ್ಕೆ ಬರೋದಿಲ್ಲ. ಸೊ ಕೆಲವೊಬ್ಬರಿಗೆ 14 ದಿವಸ 17 ದಿವಸ ಕಳೆದ ಮೇಲೆ ನೆಗೆಟಿವ್ ಅಂತ ಬರುತ್ತೆ. ಕೇಸ್ ರಿಪೋರ್ಟ್ಸ್ ಆರ್ ದೇರ್, ಯಾವುದರಲ್ಲಿ ಆಲ್ಮೋಸ್ಟ್ 45-50 ದಿವಸ 2 ತಿಂಗಳು ಹೋದದ್ದು ಇದೆ. ಸೊ ನಮ್ಮಲ್ಲಿ ಒಬ್ಬರು ಪೇಷಂಟಿಗೆ ನಾವು ನೆಗೆಟಿವ್ ಅಂದರೆ RT-PCR ಮಾಡ್ತಾನೆ ಇದ್ವಿ. ಅದು ಆಲ್ಮೋಸ್ಟ್ ಒಂದು 30-32 ಡೇಸ್ ತನಕ ಪಾಸಿಟಿವ್ ಅಂತಲೇ ಬರ್ತಾ ಇತ್ತು. 32nd ಡೇ ಹಿ ಟರ್ನ್ ನೆಗೆಟಿವ್ ಹಾಗೆ. ಸೊ ಅಂಥವರನ್ನು ಡಿಕ್ಲೇರ್ಡ್ ಕ್ಯೂರ್ ಆ್ಯಂಡ್ ಆಫ್ಟರ್ ದ್ಯಾಟ್ ಓನ್ಲಿ ವಿ ಕ್ಯಾನ್ ಡಿಸ್ಚಾರ್ಜ್. ಸೊ ಒಮ್ಮೆ ಡಿಸ್ಚಾರ್ಜ್ ಆದ್ರೂ ಅವರಿಗೆ ಪ್ರತಿ ಈ ಕ್ಯಾಟಗರಿಗೂ ಡಿಫ್ರೆಂಟ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಯೂಶ್ವಲಿ ಸಿವಿಯರ್ ಕ್ಯಾಟಗರಿ ಇದ್ದವರಿಗೆ ಅಂಥವರಿಗೆ ಜಾಸ್ತಿ ಚಾನ್ಸಸ್ ಇರೋದು ಈ ಹೃದಯಾಘಾತ ಬರೋದು, ಸ್ಟ್ರೋಕ್, ಪಕ್ಷಪಾತ ಬರೋದು, ಪಲ್ಮರಿ ಎಂಬಾಲಿಸಮ್ ಅದೆಲ್ಲ ಬರೋದು ಫ್ಯೂಚರ್ ಸ್ಟೇಜ್ನಲ್ಲಿ. ಹಾಗೇನೆ ಅವ್ರದ್ದು ಲಂಗ್ಸ್ ಡ್ಯಾಮೇಜ್ ಆಗಿರುತ್ತೆ. ಆಲ್ಮೋಸ್ಟ್ 70%ಗಿಂತ ಜಾಸ್ತಿ ಡ್ಯಾಮೇಜ್ ಆಗಿರುತ್ತೆ. ಸೊ ಆವಾಗ ಅದು ಎಲ್ಲೇ ಗಾಯ ಬಂದ್ರೂ ಅದು ರಕ್ತ ಇದಾಗ್ತದಲ್ಲ. ಸೊ ಅವಾಗ ಇಟ್ ವಿಲ್ ಫಾರ್ಮ್ ಎ ಸ್ಕಾರ್. ಹಾಗೇನೆ ಶ್ವಾಸಕೋಶದಲ್ಲೂ ಸೇಮ್ ಟೈಪ್, ಅಲ್ಲಿ ಗಾಯ ಆಗಿರುತ್ತೆ, ಅದು ಸ್ಕಾರ್ ಫಾರ್ಮ್ ಆಗಿ ಫೈಬ್ರೋಸಿಸ್ ಅಂತ ಹೇಳ್ತೇವೆ, ಅದು ಫಾರ್ಮ್ ಆಗ್ಬೋದು. ಇಲ್ಲಾಂದ್ರೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅಂದ್ರೆ ವೈರಸ್ ಆಲ್ರೆಡಿ ಇದೆ, ಅದ್ರ ಜೊತೆ ಬ್ಯಾಕ್ಟೀರಿಯಾ ಬಂದಿರ್ಬೋದು. ಇಲ್ಲಾಂದರೆ ಫಂಗಲ್ ಇನ್ಫೆಕ್ಷನ್ಸ್. ಸೊ ಇದು 3 ಯಾವುದಾದ್ರೂ ಒಂದು ಬರೋದಕ್ಕೆ ಚಾನ್ಸಸ್ ಉಂಟು. ಸೊ ಅಂಥವರಿಗೆ ನಾವು ಸ್ಟ್ರಿಕ್ಟ್ ಶುಗರ್ ಕಂಟ್ರೋಲ್ ಒಂದು ಮೇಂಟೈನ್ ಮಾಡ್ತೀವಿ. ಏನಕ್ಕೆಂದರೆ ಅವರು ಆಲ್ರೆಡಿ ಸ್ಟಿರಾಯ್ಡ್ಸ್ನಲ್ಲಿ ಇರ್ತಾರೆ, ಶುಗರ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸೊ ಆದಷ್ಟು ಶುಗರ್ ಕಂಟ್ರೋಲ್ ಮಾಡೋದು. ಹಾಗೇನೆ ಅವರಿಗೆ ಒಂದು ಸ್ಪೈರೋಮೀಟರ್ ಕೊಡ್ತೀವಿ. ಸ್ಪೈರೋಮೀಟರ್ ಇಲ್ಲಾಂದ್ರೆ ಬೆಲೂನ್ನಲ್ಲೂ ಹಾಗೆ ಸ್ಪೈರೋಮೀಟರ್ ಖರೀದಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಬೆಲೂನನ್ನು ಊದಿ ಸೊ ದಟ್ ಅವ್ರದ್ದು ಆ ಲಂಗ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ. ಹೌದು. ಹಾಗೇನೆ ಅವರಿಗೆ ಆಂಟಿಕೋಯಾಗ್ಲೆಂಟ್ಸ್ ಕೊಡ್ತೇವೆ. ಆಂಟಿಕೋಯಾಗ್ಲೆಂಟ್ಸ್ ಅಂದ್ರೆ ಆ ರಕ್ತ ಹೆಪ್ಪುಗಟ್ಟದಾಗಿರುವ ನೋಡ್ಲಿಕ್ಕಿರುವಂತಹ ಮಾತ್ರೆ. ಸೊ ಇದ್ರನ್ನು ಒಂದು 30-46 ದಿವಸ ಕಂಟಿನ್ಯೂ ಮಾಡ್ತೇವೆ. ರೀಸೆಂಟಾಗಿ 2 ದಿವಸ ಮುಂಚೆ ಲ್ಯಾನ್ಸೆಟ್ನಲ್ಲಿ ಒಂದು ಸ್ಟಡಿ ಬಂದಿತ್ತು, ಅದು ಏನು ಯೂಸ್ ಇಲ್ಲ ಅಂತ ಹೇಳ್ಕೊಂಡು. ಬಟ್ ಸ್ಟಿಲ್ ವಿ ಆರ್ ಗಿವಿಂಗ್ ಇನ್ ಹೋಪ್ ದಟ್ ಅದು ರಕ್ತ ಬ್ಲಾಕ್ ಏನು ಕಾಸ್ ಆಗಬಾರ್ದು ಅಂತ ಇರುವಂತಹ ಇದರಿಂದಾಗಿ. ಈಗ ನಡುವೆ ಇದು ಮೈಲ್ಡ್ ಮತ್ತೆ ಮಾಡರೇಟ್ ಡಿಸೀಸ್ನವರಿಗೆ ಯೂಶ್ವಲಿ ಜಾಸ್ತಿ ಏನು ಟ್ರೀಟ್ಮೆಂಟ್ ಇಲ್ಲ, ಅವರು ಆರಾಮಾಗಿ ರೆಸ್ಟ್ ತಗೊಳ್ಬೋದು ಮನೆಯಲ್ಲಿ. ಅದು ಆದಮೇಲೆ 14 ಡೇಸ್ ಕಳೆದ ಮೇಲೆ ಅವ್ರದ್ದು ವೈರೀಮಿಯಾ, ಅವ್ರದ್ದು ವೈರಲ್ ಲೋಡ್ ಕಡಿಮೆ ಆಗುತ್ತೆ. ಸೊ ಅದಾದಮೇಲೆ ಮನೆಯಲ್ಲಿ ಮಿಂಗಲ್ಲು ಮಾಡ್ಬೋದು ಬಾಕಿರೋರ ಜೊತೆ. ಅವರಿಗೆ ನೆಗೆಟಿವ್ ಸರ್ಟಿಫಿಕೇಟ್ ತೇವೆ ಇಲ್ಲ, ಬೇಕು ಅಂತ ಇಲ್ಲ. ಈ ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್ ಇದೆಲ್ಲ ವಿಚಾರಗಳು ಬಂತಲ್ಲ, ಏನು, ಯಾಕೆ, ಅದು ಯಾವ ಕಾರಣಕ್ಕಾಗಿ ಬರುತ್ತೆ, ಯಾವ ಕಾರಣದಿಂದ ಬರುತ್ತೆ ಅಂತ ಕರೆಕ್ಟಾಗಿ ಇನ್ನು ಸ್ಟಿರಾಯ್ಡ್ ಹೆಚ್ಚು ಆದ ಕಾರಣಕ್ಕೆ ಪ್ರಾಬಬ್ಲಿ ರಿಲೇಟೆಡ್ ಟು ಸ್ಟಿರಾಯ್ಡ್ಸ್ ಆ್ಯಂಡ್ ಅದಕ್ಕಿಂತಲೂ ಜಾಸ್ತಿ ಶುಗರ್ ಕಂಟ್ರೋಲ್ ಕಡಿಮೆ, ಅದು ಏರುಪೇರು ಆಗೋದ್ರಿಂದ ಆಗಿರಬೇಕು. ಸೊ ಅದು ಇಲ್ಲದೆ ಕೆಲವೊಂದು ಥಿಯರೀಸ್ ಇದೆ, ಇದು ಕ್ಲೋತ್ ಮಾಸ್ಕ್ ಹಾಕಿ ಅದು ವಾಶ್ ಮಾಡದೆ ವಾಪಸ್ ಯೂಸ್ ಮಾಡೋದ್ರಿಂದ ಬೇಸಿಕಲಿ ಅವ್ರದ್ದು ಇಮ್ಯುನಿಟಿ ಕಡಿಮೆ ಆಗುತ್ತೆ ಏನೇ ಕಂಡೀಷನ್, ಹೀಗಿರೋ ಕಂಡೀಷನ್ನಲ್ಲಿ. ನಾವು ಇಂಥದ್ದು ನೋಡೋದು ಯೂಶ್ವಲಿ ಇಮ್ಯುನಿಟಿ ಕಡಿಮೆ, ಮುಂಚೆ ಎಲ್ಲ ಬರ್ತಿದ್ದದ್ದು ಮ್ಯೂಕರ್ ಮೈಕೋಸಿಸ್ ಎಲ್ಲ ಇಮ್ಯುನಿಟಿ ಕಡಿಮೆ ಇದ್ದಿದ್ದು, ಇಲ್ಲ ಏನಾದರೂ ಕ್ಯಾನ್ಸರ್, ಕೀಮೋಥೆರಪಿ ಆಗಿರುವ ಪೇಷಂಟ್ಸು. ಸೊ ಇಂಥ ಪೇಷಂಟ್ಸ್ನಲ್ಲೆಲ್ಲ ಕಾಮನ್ ಆಗಿ ಬರುತ್ತೆ ಅದು. ಸೊ ಪ್ರಾಬಬ್ಲಿ ಕೋವಿಡ್ ಇಸ್ ಆಲ್ಸೋ ಒನ್ ಆಫ್ ದ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಪ್ರಚಾರಕ್ಕೆ ಬರ್ತಾ ಉಂಟು. ಹೌದು, ಎಕ್ಸಾಕ್ಟ್ಲಿ. ಅದು ಮುಂಚೆನೂ ಇತ್ತು, ಬಟ್ ಇವಾಗ ಕೋವಿಡ್ ರಿಲೇಟೆಡ್ ಆಗಿ ಬರುವ ಕಾರಣ ಅದು ಜಾಸ್ತಿ. ಇದು ನಾವು ಫಸ್ಟ್ ವೇವ್ ನಲ್ಲಿ ಕಂಡಿಲ್ಲ, ಫಸ್ಟ್ ವೇವ್ ನಲ್ಲಿ ಇರಲಿಲ್ಲ. ಬಟ್ ಇನ್ ಸೆಕೆಂಡ್ ವೇವ್ ಇಟ್ ಹಸ್ ಕಮ್, ಪ್ರಾಬಬ್ಲಿ ಬಿಕಾಸ್ ಆಫ್ ದ ಮ್ಯೂಟೇಟೆಡ್ ಕೊರೋನಾ ವೈರಸ್ ಮ್ಯೂಟೇಟ್ ಆದ ಕಾರಣ ಆಗಿರ್ಬೋದು, ರೂಪಾಂತರಗೊಂಡ ಕಾರಣದಿಂದಾಗಿ ಈ ರೀತಿಯ ಒಂಥರ ಸಿವಿಯಾರಿಟಿ
ಹೇಗೆ ಕಾರಣ ಆಗಿರ್ಬೋದು? ಪ್ರಾಬಬ್ಲಿ. ಸೊ ಎನದರ್ ರೀಸನ್ ಇಸ್ ಡೆಫಿನೆಟ್ಲಿ ದ ಶುಗರ್ ಕಂಟ್ರೋಲ್. ಸೊ ಶುಗರು ಟೈಟ್ ಕಂಟ್ರೋಲ್ನಲ್ಲಿ ಇರಬೇಕು. ಈಗ ಬಹುತೇಕ ಯುವಕರು ಇರ್ಬೋದು ಅಥವಾ ಸ್ವಲ್ಪ ಮಧ್ಯವಯಸ್ಕರು ಕೂಡ ಶುಗರ್ ಏನು ಮಧುಮೇಹದ್ದು ಒಂದು ದೊಡ್ಡ ಇವತ್ತಿನ ಒಂದು ಆಪತ್ತು ಮತ್ತು ಸಮಸ್ಯೆಯಾಗಿ ಕಾಡ್ತಾ ಉಂಟು. ಅವರಿಗೆ ಈ ಕೊರೋನಾ ಭಾರಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡುತ್ತೆ ಅನ್ನೋದು ಇನ್ ಜನರಲ್ ಆದಂಥ ಮಾತು. ಏನು ಹೇಳ್ತೀರಿ? ಅದು ಡೆಫಿನೆಟ್ಲಿ ಕರೆಕ್ಟ್. ನಮ್ಮಲ್ಲೀಗ ಐ ಸಿ ಯು ಇಸ್ ಬೇಸಿಕಲಿ ಫುಲ್. 50 ಬೆಡ್ಡೆಡ್ ICU ಇದೆ. ಸೊ 50 ಬೆಡ್ಡು ಫುಲ್ಲು. ಅದರಲ್ಲಿ ಆಲ್ಮೋಸ್ಟ್ ಒಂದು 70 to 75% ಜನ ಎಲ್ರಿಗೂ ಡಯಾಬಿಟಿಸ್ ಇದೆ. ಆಲ್ರೆಡಿ ಅಂದರೆ ಮುಂಚೆನೇ ಡಯಾಬಿಟಿಸ್ ಇತ್ತು, ಮೆಡಿಕೇಷನಲ್ಲಿ ಇದ್ದರು. ಸೊ ಅಂಥವರೇ ಬರ್ತಿದ್ದಾರೆ ಹೆಚ್ಚಿನವರು. ಮತ್ತು ನಾನು ಇಷ್ಟು ತನಕ ಕೋವಿಡ್ ICU ಡ್ಯೂಟಿ ಮಾಡುವಾಗ ನೋಡಿದ್ದು ನಾಟ್ ಇವನ್ ಒನ್ ಪೇಷಂಟ್ ಹ್ಯಾಡ್ ಫುಲ್ಲಿ ವ್ಯಾಕ್ಸಿನೇಟೆಡ್. ವ್ಯಾಕ್ಸಿನೇಟೆಡ್ ಪೇಷಂಟ್ಸನ್ನು ನಾನು ಫುಲ್ಲಿ ವ್ಯಾಕ್ಸಿನೇಟೆಡ್ ಪೇಷಂಟ್ಸನ್ನು ಇಷ್ಟು ತನಕ ICU ನೋಡಿಲ್ಲ. ದ್ಯಾಟ್ ಮೀನ್ಸ್ ಪ್ರಾಬಬ್ಲಿ ಅಂದರೆ ನೀವು ಇಲ್ಲಿ ಹೇಳುವಂಥದ್ದು ವ್ಯಾಕ್ಸಿನೇಷನ್ ಮಾಡಿಕೊಂಡರೆ ಬಹುಶಃ ಅವರಿಗೆ ICU ತನಕ ಬರುವಂಥ ಒಂದು ಸೀರಿಯಸ್ನೆಸ್ ಆಗೋದಿಲ್ಲ ಅಂತ ಕಡಿಮೆ ಇರುತ್ತೆ. ಈಗ ಜನರಲ್ ಆಗಿ ಏನು ಈ ಒಂದು ಕೊರೋನಾದಿಂದ ಗುಣಮುಖ ಆಗುವಂಥ ಪ್ರಕರಣಗಳು ಅದು ತುಂಬ ಜಾಸ್ತಿ ಇದೆ ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಾ? ಈವನ್ ICUಗೆ ಹೋದರೂ ಕೂಡ ಐ ಸಿ ಯುಗೆ ಹೋದ ಪೇಷಂಟ್ಸ್ ಹೊರಗಡೆ ಬರ್ತಾರೆ. ಬಟ್ ಅದು ನಾವು ಅರ್ಲಿ ಡಿಟೆಕ್ಷನ್ ಮಾಡಬೇಕು. ಹೆಚ್ಚಿನವರು ಬಹುತೇಕ ಮಂದಿ ನಾವು ಕೂಡ ಅನೇಕ ಮಂದಿ ಕೇಳಿದ್ದೇವೆ, ಏನು ಆಂಬ್ಯುಲೆನ್ಸ್ನಲ್ಲೇ ಏನು ದಮ್ಮು ಏನು ತುಂಬ ಸಿವಿಯರ್ ಅಥವಾ ತುಂಬ ಏನು ನಡೆದಾಡಲಾರದಂಥ ಪರಿಸ್ಥಿತಿ ಆಸ್ಪತ್ರೆಗೆ ಅಂತ ಪರಿಸ್ಥಿತಿಯಲ್ಲೇ ಬರ್ತಾರೆ. ಹೆಚ್ಚಿನವರು ಬರುವಾಗ ಕ್ಯಾಶುಯಾಲಿಟಿಯಲ್ಲಿ ನೋಡುವ ಹೆಚ್ಚಿನ ಕೇಸಸ್ಸು ಬರುವಾಗ ಅವ್ರದ್ದು ಸ್ಯಾಚುರೇಷನ್ 36, 50 ಅಂತ ಪರಿಸ್ಥಿತಿಯಲ್ಲಿ ಇರುತ್ತೆ. ಮಿನಿಮಮ್ ಬಹುಶಃ ನೀವು 90 ಇರಬೇಕಂತ ಹೇಳ್ತೀರಿ. ಹೌದು, 90ರಿಂದ 92. ಆಲ್ರೆಡಿ ಲಂಗ್ ಇನ್ವಾಲ್ವ್ಮೆಂಟ್ ಇದ್ದವರಿಗೆ 89 to 90 ಆದರೂ ತೊಂದರೆ ಇಲ್ಲ. ಅಂದರೆ COPD ಸ್ಮೋಕಿಂಗ್ ಮಾಡುವವರಲ್ಲೆಲ್ಲ ಸೊ ಕೆಲವೊಮ್ಮೆ ಲಂಗ್ಸ್ ಆಲ್ರೆಡಿ ಡ್ಯಾಮೇಜ್ಡ್ ಇರುತ್ತೆ. ಸೊ ಅಂಥವರಲ್ಲಿ 89 to 90 ಮೇಂಟೈನ್ ಮಾಡ್ತೇವೆ ಯೂಶುವಲಿ. ಸೊ ಹಾಗಾಗಿ ಅದು ಬಹುಶಃ ಏನು ಅತ್ಯಂತ ಕೊನೆಯ ತನಕ ಮನೆಯಲ್ಲಿ ಕಾದು ಕೂತ್ಕೊಳ್ಬಾರ್ದು, ಅದೇ ಪ್ರಾಬ್ಲಮ್ ಬರೋದು. ಹಾಗೆ ಕಾದು ಕೂತಲ್ಲಿ ನಮಗೆ ಸೇವ್ ಮಾಡ್ಲಿಕ್ಕೆ ಆಗೋದಿಲ್ಲ ಯೂಶುವಲಿ. ಅರ್ಲಿ ಡಿಟೆಕ್ಷನ್ ನಮಗೆ ಡೆಫಿನೆಟ್ಲಿ ಸೇವ್ ಮಾಡ್ಬೋದು. ತೊಂದರೆ ಗುಣಲಕ್ಷಣಗಳು ಬಂದ ತಕ್ಷಣವೇ ವೈದ್ಯರನ್ನು ಸಂಪರ್ಕ ಮಾಡುವಂಥದ್ದು, ಆಸ್ಪತ್ರೆಯನ್ನು ಸಂಪರ್ಕ ಮಾಡುವಂಥದ್ದು ತೀರಾ ಅಗತ್ಯ ಅಂತ ಹೇಳ್ತೇವೆ. ಅದರಲ್ಲೂ ನಾನು ಹೇಳೋದು ಅಂದರೆ ಒಂದು 6 minute ವಾಕ್ ಟೆಸ್ಟ್ ಅಂತ ಇದೆ, ಅಥವಾ 3 minute ವಾಕ್ ಟೆಸ್ಟ್. 6 minutes ನಡಿಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 3 ನಿಮಿಷ ಮನೆಯಲ್ಲೇ ಇದ್ದವರು, ಹೋಮ್ ಕ್ವಾರಂಟೈನಲ್ಲಿ ಇದ್ದವರು ಇದನ್ನು ಮಾಡಿ ನೋಡ್ಬೋದು. ಅದು ಅರ್ಲಿ ಮಾರ್ಕರ್ ಆಫ್ ಲಂಗ್ ಇನ್ವಾಲ್ವ್ಮೆಂಟ್. ಅಂದರೆ ಯೂಶ್ವಲಿ ಜಸ್ಟ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ವಾಲ್ವ್ ಆಗಿ ಅದು ಅದರಷ್ಟಕ್ಕೆ ಹೋಗ್ಬಿಡುತ್ತೆ. ಶ್ವಾಸಕೋಶ ಕೆಳಗಡೆ ಎಫೆಕ್ಟ್ ಆಗಿದೆ ಅನ್ನೋದಕ್ಕೆ ಅರ್ಲಿಯೆಸ್ಟ್ ಮಾರ್ಕರ್ ನಮ್ಮ ಹತ್ರ ಇರೋದು ಅದು ಮುಂಚೆನಿಂದಲೇ ನಡಿಗೆ ಮಾಡಬೇಕು. ಹೌದು, ನಡಿಗೆ ಮಾಡುವಾಗ ಏನಾಗುತ್ತೆ, ಅದು ಅದಕ್ಕೆ ಬೇಕಾದದ್ದು ಒಂದು ಸ್ಟಾಪ್ ವಾಚ್. ಮೊಬೈಲ್ನಲ್ಲಿ ಎಲ್ಲರ ಮೊಬೈಲ್ನಲ್ಲಿ ಈಗ ಇರ್ತದೆ ಒಂದು ಪಲ್ಸ್ ಆಕ್ಸಿಮೀಟರ್. ಇನಿಷಿಯಲಿ ನಾವು ಒಂದು ರೆಕಾರ್ಡ್ ಮಾಡಬೇಕು ನಮ್ದು ಪಲ್ಸ್ ಆಕ್ಸಿಮೀಟರ್. ಅಂದರೆ ಕೈಗೆ ವಾರ್ಮ್ ಮಾಡಿಕೊಂಡು ನೈಲ್ ಪಾಲಿಶ್ ಎಲ್ಲ ಇಲ್ಲದ ಕೈಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಹಾಕಿ ಒಂದು ಮೇ ಬಿ ಒಂದು ಹಾರ್ಡ್ ಸರ್ಫೇಸ್ ಹೀಗೆ ಇಟ್ಕೊಂಡು ಒಂದು ಅದು ಸ್ಟೆಬಿಲೈಸ್ ಆಗೋ ತನಕ ಒಂದು 20 seconds ಆದಮೇಲೆ ಒಮ್ಮೆ ಅದರ ಲೆವೆಲ್ ನೋಡೋದು. 98%, 97% ಹಾಗೇನಾದರೂ ಇರ್ತದೆ, ಅದನ್ನು ನೋಟ್ ಡೌನ್ ಮಾಡೋದು. ಅದಾದಮೇಲೆ ಒಂದು 4-5 ನಿಮಿಷ 3 minutes or 6 minutes ಯು ವಾಕ್ ಮಾಡಿದ ಮೇಲೆ ಮತ್ತೆ ವಾಪಸ್ ಸ್ಯಾಚುರೇಷನ್ ನೋಡುವಂಥದ್ದು. ಅದಾದಮೇಲೆ ಸ್ಯಾಚುರೇಷನ್ ನೋಡಿದರೆ ಅದರಲ್ಲಿ ಒಂದು 4% ಡಿಪ್. ಅಂದರೆ 98 ಇದ್ದಿದ್ದು 94ಗೆ ಬಂತು, 97 ಇದ್ದಿದ್ದು 93ಗೆ ಬಂತು. ಹಾಗೇನಾದರೂ ಡಿಪ್ ಇದೆ, ಅದು ಸ್ಯಾಚುರೇಷನಲ್ಲಿ ಕಡಿಮೆ ಆಗ್ತಾ ಇದೆ ಅಂದರೆ ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಆ ಟೈಮ್ ಇಸ್ ದ ರೈಟ್ ಟೈಮ್ ಟು ಕಮ್ ಟು ಹಾಸ್ಪಿಟಲ್. ಅತ್ಯಂತ ಸರಳವಾದಂಥ ಒಂದು ಏನು ಮಾದರಿ ನಾವು ಮನೆಯಲ್ಲೇ ಪ್ರಯೋಗ ಮಾಡಿಕೊಳ್ಳಬಹುದಾದಂಥ ವಿಚಾರವನ್ನು ಇಲ್ಲಿ ಡಾಕ್ಟರ್ ಹೇಳಿದ್ದಾರೆ. ನಿಮ್ಮಲ್ಲಿ ಏನು ಪಲ್ಸ್ ಆಕ್ಸಿಮೀಟರ್ ಇಲ್ಲದಿದ್ದರೆ ಬಹುಶಃ ಇವತ್ತು ನೆರೆಕೊರೆಯಲ್ಲಿ ಯಾರಾದ್ರೂ ಇದ್ದೇ ಇರುತ್ತೆ. ಹಾಗೆ ಅಪಾರ್ಟ್ಮೆಂಟ್ನಲ್ಲಿ ಯಾರಾದ್ರೂ ಇದ್ರೂ ಅವರಿಗೆ ಅಪಾರ್ಟ್ಮೆಂಟಿಗೆ ಅಂತ ಒಂದು ಮೀಸಲಾತಿ 1 ಅಥವಾ 2 ಪಲ್ಸ್ ಒಮ್ಮೆ ಅದನ್ನು ಟೆಸ್ಟ್ ಮಾಡೋದು. ಅದರಲ್ಲಿ ಏನು 95 ಇಂದ ಮೇಲ್ಗಡೆ 95 ಇಂದ ಮೇಲ್ಗಡೆ ಇರಬೇಕು. ಆನಂತರ 3 ನಿಮಿಷ ನಡಿಗೆ ಮಾಡಬೇಕು. ನಡಿಗೆ ಮಾಡಿದ ನಂತರ ಮತ್ತೆ ಪುನಃ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಟೆಸ್ಟ್ ಮಾಡಬೇಕು. ಆವಾಗ ಏನು 4ರಿಂದ 5ರಷ್ಟು ಏನು ಕಡಿಮೆ ಆಗಿದ್ದರೆ ಅದು ನಿಮಗೊಂದು ಏನು ಸೂಚನೆ, ನೀವು ವೈದ್ಯರನ್ನು ತಕ್ಷಣ ಕಾಣಬೇಕು ಅನ್ನೋಂಥ ವಿಚಾರವಾಗಿ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ. ನಾನು ಈ ಒಂದು
ಎಸ್, ವ್ಯಾಕ್ಸಿನೇಷನ್ ಬಗ್ಗೆ ಏನಾದರೂ ನೀವು ಹೇಳಲಿಕ್ಕೆ ಬಯಸ್ತೀರಿ ಡಾಕ್ಟ್ರೆ? ಹಾಂ, ಇದು ಪೋಸ್ಟ್ ಕೋವಿಡ್ ಅಂದರೆ ಕೋವಿಡ್ ಒಮ್ಮೆ ಬಂದವರಿಗೆ ಅಟ್ಲೀಸ್ಟ್ ಒಂದು 3 ತಿಂಗಳು ವೆಯ್ಟ್ ಮಾಡಬೇಕು ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕಿಂತ ಮುಂಚೆ. ಸೊ ಇಮಿಡಿಯೇಟ್ ಆಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆಯೇ ನನಗೆ ಫ್ರೀಕ್ವೆಂಟ್ ಆಗಿ ಬರುವಂಥ ಕ್ವೆಶನ್ಸ್ ಪ್ರೆಗ್ನೆಂಟ್ ಮತ್ತು ಲ್ಯಾಕ್ಟೇಟಿಂಗ್ ವಿಮೆನ್ ತಗೊಳ್ಬೋದಾ ಅಂತ. ಸೊ ಅಂಥವರಲ್ಲೂ ತಗೊಳ್ಬೋದು. ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಆಫ್ ಒಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಮತ್ತು ಇದು ಪೀಡಿಯಾಟ್ರಿಕ್ಸ್ ಅಸೋಸಿಯೇಷನ್ ಪ್ರಕಾರ ನಾವು ತಗೊಳ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಅನದರ್ ಕ್ವೆಶನ್ ಇಸ್ ಲೈಕ್ 2 ವ್ಯಾಕ್ಸಿನನ್ನು ಮಿಕ್ಸ್ ಮಾಡ್ಬೋದಾ? ಹಾಗೆ ಮಿಕ್ಸ್ ಮಾಡುವಂಥದ್ದು ಇಲ್ಲ. mRNA ವ್ಯಾಕ್ಸಿನ್ ಅಂದರೆ ನಮ್ಮದು ಈಗ ಒಂದು ಕೋವಿಶೀಲ್ಡ್, ಇನ್ನೊಂದು ಕೋವ್ಯಾಕ್ಸಿನ್ ಇಸ್ ಡಿಫ್ರೆಂಟ್. ಅಂದರೆ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಮಿಕ್ಸ್ ಮಾಡುವಂತ ಇಲ್ಲ. ಫೈಸರ್ನದ್ದು ಒಂದು ವ್ಯಾಕ್ಸಿನ್ ಬರುತ್ತೆ, ಅದು mRNA ವ್ಯಾಕ್ಸಿನ್. ಸೊ ಫೈಸರ್ನದ್ದು ಮತ್ತೆ ಕೋವಿಶೀಲ್ಡ್ ಅನ್ನು ಮಿಕ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಬಟ್ ಅದು ಇಂಡಿಯಾದಲ್ಲಿ ಇಲ್ಲ, ಇವಾಗ ಅವೈಲಬಲ್ ಇಲ್ಲ. ನಮಗೆ ಅವೈಲಬಲ್ ಇವಾಗ ಅದೆರಡೆ, ಬಟ್ ಸ್ಪುಟ್ನಿಕ್ ಇಸ್ ಅನದರ್ ಒನ್. ಹಾಗೆ ಸೊ ದೀಸ್ ಆರ್ ದ ಕಾಮನ್ ಕ್ವೆಶನ್ಸ್. ಮತ್ತು ಅದು ಗ್ಯಾಪ್ ಇನ್ಕ್ರೀಸ್ ಮಾಡಿದ್ದು ನಮ್ಮದು ಕೋವಿಶೀಲ್ಡ್ಗೆ 12 to 16 ವೀಕ್ಸ್. ಆಮೇಲೆ ಅದು ಕೋವ್ಯಾಕ್ಸಿನ್ಗೆ ಸೇಮ್ 4 weeks, 4 to 6 weeks ಆ ಟೈಮ್ನಲ್ಲಿ ತಗೊಳ್ಬೇಕು. ಎಸ್ ವೀಕ್ಷಕರೇ, ಡಾಕ್ಟರ್ ಕಿಶನ್ ರಾಜ್ ಅವರು ಕೋವಿಡ್ ಸಂದರ್ಭದಲ್ಲಿ, ಅಂದರೆ ಕೊರೋನಾ ಸಂದರ್ಭದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಆಸ್ಪತ್ರೆಗೆ ಭೇಟಿ ಕೊಡಬೇಕು ಅನ್ನೋ ವಿಚಾರವನ್ನು ತುಂಬ ಸ್ಪಷ್ಟವಾಗಿ ಮತ್ತು ಅತ್ಯಂತ ಸರಳವಾದಂಥ ವಿಧಾನಗಳ ಮೂಲಕ ಕೂಡ ನಮಗೆ ವಿಚಾರವನ್ನು ಮುಂದಿಟ್ಟಿದ್ದಾರೆ. ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾತುಕತೆಯನ್ನು ಮುಗಿಸುವ ಸಂದರ್ಭದಲ್ಲಿ ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.